ಪುತ್ತೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯು ಇಂದು ನಡೆಯಿತು. ಈ ವೇಳೆ ಹಿಂದೆ ಎಪಿಎಂಸಿ ಅಧ್ಯಕ್ಷರಾಗಿದ್ದ ದಿನೇಶ್ ಮೆದು ಹಾಗೂ ಉಪಾಧ್ಯಕ್ಷರಾದ ಮಂಜುನಾಥ್ ಇವರು ಅವಿರೋಧವಾಗಿ ಪುನರ್ ಆಯ್ಕೆಗೊಂಡರು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ದಿನೇಶ್ ಮೆದು ಅವರು ತಮ್ಮ ಈವರೆಗಿನ ಆಡಳಿತ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು, ಇನ್ನು ಮುಂದಿನ ಅವಧಿಯಲ್ಲಿ ಪುತ್ತೂರಿನಿಂದ ಉಪ್ಪಿನಂಗಡಿಗೆ ಸಂಪರ್ಕ ಕಲ್ಪಿಸುವ ಎಪಿಎಂಸಿ ರೈಲ್ವೆ ಅಂಡರ್ ಪಾಸ್ ಅನ್ನು ನೆರವೇರಿಸುವುದಾಗಿ ತಿಳಿಸಿದರು. ಆಯ್ಕೆ ಪ್ರಕ್ರಿಯೆಯನ್ನ ಪುತ್ತೂರು ತಹಶೀಲ್ದಾರ್ ಆದ ರಮೇಶ್ ಬಾಬು ನೆರವೇರಿಸಿದ್ದು, ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು, ರಾಧಾಕೃಷ್ಣ ಆಳ್ವ, ಬುಡಿಯ ರಾಧಾಕೃಷ್ಣ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿದೆ. ದಿನೇಶ್ ಮೆದು ರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಲಾಗಿದೆ. ಹಾಗೂ ಶ್ರೀ ಮಂಜುನಾಥ್ ಎನ್ಎಸ್ ರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಲಾಗಿದೆ. ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಬಂದಂತಹ ಎಲ್ಲ ಎಪಿಎಂಸಿಯ ಸರ್ವ ಸದಸ್ಯರನ್ನು ಆ ಕೆಲಸವನ್ನು ಮಾಡಿದ ನಂತರ ಇವತ್ತು ಎಪಿಎಂಸಿಯ ಈಗಾಗಲೇ ಆಡಳಿತ ಅವಧಿಯು 2ನೇ ಆಡಳಿತ ಅವಧಿಯು ಇವತ್ತಿಗೆ ಮುಗಿದಿದ್ದು, ಇವತ್ತು ಹೊಸ ನಿಯಮದ ಪ್ರಕಾರ ನಮ್ಮ ಸರ್ಕಾರದ ಮತ್ತೆ ಹೊಸ ಆಡಳಿತವನ್ನು ತರುವಂಥ ವ್ಯವಸ್ಥೆ 20 ತಿಂಗಳ ಮುಂದಿನ. ಅದೇ ರೀತಿಯಾಗಿ ಇವತ್ತು ಆ ಪ್ರಕ್ರಿಯೆಗಳು ನಮ್ಮ ನಡೆದಿದೆ. ಈಗಾಗಲೇ ನಾಮಿನೇಷನನ್ನು ಕೊಟ್ಟಿರತಕ್ಕಂಥದ್ದು ನಮ್ಮೆಲ್ಲರ ಸದಸ್ಯರ ಒಮ್ಮತದಿಂದ ಇವತ್ತು ಪಕ್ಷದ ವರಿಷ್ಠರು ಸಭೆಯನ್ನು ಕರೆದುಬಿಟ್ಟು ಎಲ್ಲರ ಅಭಿಪ್ರಾಯವನ್ನು ಕೇಳಿದಾಗ ಮತ್ತೆ ನಮ್ಮ ಹಿಂದಿನ ಆಡಳಿತವನ್ನೇ ಊರ್ಜಿತಗೊಳಿಸಿ ಅವರನ್ನೇ ಮರು ಆಯ್ಕೆ ಮಾಡಬೇಕು ಅಂತೇಳುವಂತಹ ಎಲ್ಲರ ಅಭಿಪ್ರಾಯದ ಮೇರೆಗೆ ನಮ್ಮ ಪಕ್ಷದ ಹಿರಿಯರು ಅದನ್ನೆಲ್ಲವನ್ನು ಒಪ್ಪಿ ನಮ್ಮ ಪಕ್ಷದ ಮಂಡಲ ಸಮಿತಿಯ ಅಧ್ಯಕ್ಷರು ಗೋಪಾಲಕೃಷ್ಣ ಹೇರಳೆಯವರಾಗಿರ್ಬೋದು, ಸಹಜ ರಾಧಾಕೃಷ್ಣ ಆಗಿರ್ಬೋದು, ಇವರೆಲ್ಲ ನಮ್ಮ ನಗರ ನಮ್ಮ ಮಂಡಳದ ಅಧ್ಯಕ್ಷರು ಕೂಡ ಇದ್ದು ಒಂದು ಒಮ್ಮತದ ತೀರ್ಮಾನ ಬಂದು ಶಾಸಕರ ಒಮ್ಮತದೊಂದಿಗೆ ಇವತ್ತು ಸುಳ್ಯ ಮತ್ತು ಪುತ್ತೂರು ಮಂಡಲದವರ ಎಲ್ಲರ ಒಮ್ಮತದಿಂದ ಇವತ್ತು ಮತ್ತೆ ನಮ್ಮನ್ನು ದಿನೇಶ್ ಮೆದು ಅವರನ್ನು ಅಧ್ಯಕ್ಷ ಸ್ಥಾನವನ್ನು ಮುಂದುವರಿಸುವುದು ಮತ್ತು ಅದೇ ರೀತಿಯಾಗಿ ಮಂಜುನಾಥ್ ಅವರನ್ನು ಉಪಾಧ್ಯಕ್ಷರ ಆಯ್ಕೆಯನ್ನಾಗಿ ಮಾಡಿರತಕ್ಕಂಥದ್ದು ಸಂತೋಷವಾಗ್ತಾ ಇದೆ. ನಾವು ಪಕ್ಷದ ವರಿಷ್ಠರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಹಿಂದೆ ಕೂಡ ನಮ್ಮ 20 ತಿಂಗಳು ಮತ್ತೊಂದು ಗುಡಿಯರು ರಾಧಾಕೃಷ್ಣ ರೈ ಅವರು 20 ತಿಂಗಳ ಅವಧಿಯನ್ನು ಮಾಡಿದರು. ಈ ಸಮಯದಲ್ಲಿ ಕೂಡ ಅವರೆಲ್ಲರೂ ಒಳ್ಳೆಯ ರೀತಿಯನ್ನು ಸಹಕಾರವನ್ನು ಕೊಟ್ಟಿರತಕ್ಕಂಥದ್ದು. ನಾನು ನನ್ನಿಂದಾಗಿದೆ ಅಂತ ಹೇಳುವಂಥದ್ದು ವಿಷಯವನ್ನು ಬಿಟ್ಟು ನಮ್ಮದು ಅಂತೇಳುವಂಥ ಮನೋಭಾವದಿಂದ ಇರತಕ್ಕಂಥವರು ನಮ್ಮ ಸದಸ್ಯರು. ಆದ ಕಾರಣ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು APMC ಒಂದು ಹೆಸರನ್ನು ಗಳಿಸತಕ್ಕಂಥ ಕೆಲಸ ಆಗಬೇಕಾದ್ರೆ ನಮ್ಮೆಲ್ಲ ಸದಸ್ಯರು ಮತ್ತು ಆಡಳಿತ ವರ್ಗದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಸಹಕಾರ ಮತ್ತೊಂದಷ್ಟು ನಮ್ಮ MLA MP ಅವರ ಸಹಕಾರದೊಂದಿಗೆ ಇವತ್ತು ಒಂದಷ್ಟು ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗಲಿಕ್ಕೆ ನಮಗೆಲ್ಲರೂ ಸಹಕಾರವಾಗಿದೆ. ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಪುತ್ತೂರಿನ ಸಮಸ್ತ ಜನತೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದರಲ್ಲೂ ಕೂಡ ನಮ್ಮ ಸವಣೂರು ಕಾಣೀರು ಈ ಭಾಗದ ಜನತೆಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ. ಯಾಕೆಂತೇಳಿದರೆ ಅತ್ಯಧಿಕ ಮತಗಳಿಂದ ನನ್ನನ್ನು ಅಲ್ಲಿಂದ ಚುನಾಯಿತ ಮಾಡಿದ ಕಾರಣ ನನಗೆ ಒಂದು ಆ ಅಧ್ಯಕ್ಷ ಸ್ಥಾನವನ್ನು ನೀಡುವಲ್ಲಿ ಅವರು ಕೂಡ ಪಕ್ಷದಲ್ಲಿ ಗುರುತಿಸುವಂಥ ವ್ಯವಸ್ಥೆ ಇವತ್ತು ಆಗಿರುವುದರಿಂದ ಅಲ್ಲಿನ ಜನತೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗಾಗಿ ಇನ್ನು ಮುಂದಿನ 20 ತಿಂಗಳ ಅವಧಿಯಲ್ಲಿ ಕೂಡ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆಗೊಂಡು
ಕೃಷಿಕರಿಗೆ ಮತ್ತು APMCಗೆ ಒಂದು ನಂಟನ್ನು ಉಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಯಾವುದೇ ಕಪ್ಪು ಚುಕ್ಕೆ ಬರದಾದ ರೀತಿಯಲ್ಲಿ ಆಡಳಿತವನ್ನು ನಡೆಸಬೇಕು ಅಂತನ್ನುವಂಥ ಉದ್ದೇಶ ಇದೆ ನಮ್ಮ ಆಡಳಿತ ಮಂಡಳಿಗೆ. ಮೊದಲನೇದಾಗಿ ನಾವು ಈಗಾಗಲೇ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಅದಕ್ಕೆ ಹಿಂದೆ ನಿಂತು ಮತ್ತೊಮ್ಮೆ ನಮ್ಮ ರೈತರಿಗೆ APMC ಕೊಂಡಿಯಾಗಬೇಕಂತ ದೃಷ್ಟಿಕೋನದಿಂದ ಇವತ್ತು ಅಂಡರ್ ಪಾಸಿನ ಈ ಒಂದು ಕೆಲಸವನ್ನು ಮತ್ತೆ ನಮಗೆ ಗಟ್ಟಿಯಾಗಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇದನ್ನು ಮಾಡಲಿಕ್ಕೆ ನಾನು ಮತ್ತು ಸಂಸದರು, ಶಾಸಕರು, ನಮ್ಮ ಸಮಿತಿಯ ಸದಸ್ಯರು ಎಲ್ಲ ಸೇರಿಕೊಂಡು ಒಗ್ಗಟ್ಟಿನಿಂದ ಈ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಆದ ಕಾರಣ ಎಲ್ಲ ಸಮಸ್ತ ಜನತೆಯ ಸಹಕಾರ, ಸಲಹೆ, ಸೂಚನೆಗಳನ್ನು ನಾವು ತೆಗೆದುಕೊಂಡು ತಮ್ಮ ಆಡಳಿತಾವಧಿಯನ್ನು ಮತ್ತಷ್ಟು APMCಯನ್ನು ರೈತಾಪಿ ವರ್ಗಕ್ಕೆ ಅದನ್ನು ಮುಟ್ಟಿಸುವಂಥ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿ ಅದನ್ನು ಮಾಡ್ತೇವೆ. ಧನ್ಯವಾದಗಳು. ನಿರೀಕ್ಷೆ ಇತ್ತ ನಿಮಗೆ ಅಧ್ಯಕ್ಷರಾಗಿ? ನಿರೀಕ್ಷೆ ನನಗೆ ಇರಲಿಲ್ಲ. ನಾನು ಮೊನ್ನೆ ಇತ್ತೀಚೆಗೆ ರಾಜ್ಯ APMC ನಿರ್ದೇಶಕರಾಗಿ ನಮ್ಮ ಶಾಸಕರು ಮತ್ತು ನಮ್ಮ ಮಂಡಲ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಪಕ್ಷದ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು MP ಅವರೆಲ್ಲರೂ ಸೇರಿಕೊಂಡು ಒಂದು ಒಮ್ಮತದ ತೀರ್ಮಾನ ಮಾಡಿಕೊಂಡು ಜಿಲ್ಲೆಯಿಂದ ಒಂದು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದರು. ಆದರೆ ಕೂಡ ನಾನು ಖಂಡಿತವಾಗಿ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನಮ್ಮ ಸದಸ್ಯರು ಇವತ್ತು ಒಮ್ಮತದಿಂದ ಒಕ್ಕರಳಿಯಿಂದ ಒಂದೇ ಮಾತಿನಿಂದ ಹೇಳಿದ್ದು ಹಿಂದಿನ ದಿನೇಶ್ ಮೆದು ಅವರು ಮತ್ತು ಅವರೇ ಮುಂದುವರೆದು ಆಡಳಿತ ಮಂಡಳಿ ಅಂತ ಹೇಳುವಂಥದ್ದು ಬಹಳ ನನಗೆ ಸಂತೋಷವಾಯಿತು. ಆದರೆ ನಾವು ಮಾಡಿದ ಕೆಲಸಗಳಿಗೆ ಕೃತಜ್ಞತೆ ಪೂರ್ವಕವಾಗಿ ಎಲ್ಲರೂ ಒಗ್ಗೂಡಿ ನಾವು ಒಗ್ಗಟ್ಟಿನಲ್ಲಿ ಇದ್ದೇವೆ ಅಂತ ಹೇಳೋದನ್ನು ಇವತ್ತು ಪ್ರಾಮಾಣಿಕವಾಗಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಮನಸ್ಸಿಗೆ ತೃಪ್ತಿ ಇದೆ. ಆದ ಕಾರಣ ಇದು ನಿರೀಕ್ಷೆ ಇಲ್ಲದೆ ನಮಗೆ ಸಿಕ್ಕಿರತಕ್ಕಂಥದ್ದು ಅಂತೇಳಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಪುತ್ತೂರು ನಾವು ಕಳೆದ 40 ತಿಂಗಳ ಅವಧಿಯಲ್ಲಿ ಕೃಷಿಕರೊಂದಿಗೆ ವರ್ತಕರನ್ನು ಸೇರಿಸಿಕೊಂಡು ಅಭಿವೃದ್ಧಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಕೃಷಿಕರೊಂದಿಗೆ ನೇರವಾದ ಸಂಪರ್ಕವನ್ನು ಇಟ್ಟುಕೊಂಡು ಕೃಷಿಕರಿಗೆ ಒಳ್ಳೆಯ ಧಾರಣೆಯನ್ನು ನಾವು ನೀಡುವುದರ ಮೂಲಕ ಅಭಿವೃದ್ಧಿ ಕೆಲಸದಲ್ಲಿ ಕೂಡ ಪ್ರಗತಿಯತ್ತ ಸಾಗ್ತಾ ಇದೆ. ಹಿಂದಿನಿಂದಲೂ ಕೂಡ ಪ್ರತಿಷ್ಠಿತವಾದ ಈ APMC ಪುತ್ತೂರು ಕಳೆದ 20 ತಿಂಗಳ ಅವಧಿಯಲ್ಲಿ ನನಗೆ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿದ್ದು, ದಿನೇಶ್ ಮೆದುರವರ ಅಧ್ಯಕ್ಷತೆಯಲ್ಲಿ 10 ಕಾಮಗಾರಿಗಳನ್ನು ನಡೆಸ್ತಾ ಬಂದಿದ್ದು, ಕಳೆದ 3ನೇ ತಾರೀಕಿಗೆ ಎಲ್ಲ ಕಾಮಗಾರಿಗಳ ಉದ್ಘಾಟನೆ ಕೂಡ ನಡೆದಿದೆ, ಶಂಕುಸ್ಥಾಪನೆ ಕೂಡ ಆಗಿದೆ. ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಕಾಂಕ್ರೀಟ್ ರಸ್ತೆ ಕೃಷಿಕನ ಮನೆ ಬಾಗಿಲಿಗೆ ಸಂಪರ್ಕವನ್ನು ಕೊಂಡಿಯನ್ನು ಬೆಸೆದುಕೊಂಡಿದೆ. ಇಲ್ಲಿಯ ವರ್ತಕರು ಕೂಡ ಸ್ವಚ್ಛತ್ವದಿಂದ ಹಿಡಿದು ಎಲ್ಲ ಕೆಲಸ ಕಾರ್ಯದಲ್ಲಿ ಕೂಡ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಯೊಂದಿಗೆ ನಿರಂತರವಾದ ಸಂಪರ್ಕ ಇಟ್ಕೊಂಡು APMCಯ ಅಭಿವೃದ್ಧಿಯಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು APMCಯ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ದಿನೇಶ್ ಮೆದು ಅವರೇ, ಮಂಜುನಾಥ್ ಅವರೇ, ನಮ್ಮ ತಹಸೀಲ್ದಾರರಂಥ ರಮೇಶ್ ಬಾಬು ಅವರೇ, ಚುನಾವಣಾಧಿಕಾರಿ, ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಪ್ರಿಯ ರಾಧಾಕೃಷ್ಣಯ್ಯವರೇ, ನಮ್ಮ BJP ಅಧ್ಯಕ್ಷರು, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಸಾಧ್ಯ ರಾಧಾಕೃಷ್ಣ ಅವರೇ, ಎಲ್ಲ ನಮ್ಮ ಜನಪ್ರತಿನಿಧಿಗಳೇ, ಎಲ್ಲ APMCಯ ಸದಸ್ಯರೇ, ವರ್ತಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಇಡೀ ದೇಶದಲ್ಲಿ ಚರ್ಚೆಯಾಗುವಂಥ 2 ವಿಚಾರಗಳು. ಒಂದು ರೈತರಿಗೆ ಸಂಬಂಧಪಟ್ಟಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಬಗ್ಗೆ, ಇನ್ನೊಂದು ಕೃಷಿ ಮಸೂದೆಯ ಬಗ್ಗೆ. ಅಂದರೆ ಕೃಷಿಕರ ಬಗ್ಗೆ ಇವತ್ತು ದೇಶದಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕಾಗಿ ಒಂದಷ್ಟು ರಾಜಕೀಯ ಪಾರ್ಟಿಗಳು ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ರೈತರ ಪರವಾಗಿದೆ, ರೈತರ ಹಿತವನ್ನು ಕಾಪಾಡ್ತೇವೆ ಅಂತೇಳಿ ಬಹುಶಃ ಮೊನ್ನೆ ದಿವಸ 5ನೇ ತಾರೀಕು 3ನೇ ತಾರೀಕಿಗೆ ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಸುಮಾರು 7.5 ಕೋಟಿಯ ಅಭಿವೃದ್ಧಿ ಕಾಮಗಾರಿ, 2.5 ಕೋಟಿಯ ಹೊಸ ಕಟ್ಟಡದ ಶಿಲಾನ್ಯಾಸ, ಸುಮಾರು 10 ಕೋಟಿಯ ಕಾಮಗಾರಿಗಳನ್ನು ಮಾಡುವ ಮುಖಾಂತರ ನಾವು ರೈತ ಪರವಾಗಿದ್ದೇವೆ ಅಂತೇಳಿ ತೋರಿಸಿಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಶುಕೂರು ವರ್ತಕ ಸಂಘದ ಪ್ರತಿನಿಧಿ ಉಲ್ಲೇಖ ಮಾಡಿದರು, ನಾವೆಲ್ಲ ಖುಷಿಯಲ್ಲಿದ್ದೇವೆ ಅಂತೇಳಿ.
ಏನು APMC 1.5% ಸೆಸ್ಸನ್ನು ವರ್ತಕರಿಗೆ ಆಗಿತ್ತೋ ಅದನ್ನು 35 ಪೈಸೆಗೆ ಇಳಿಸುವಂಥ ಸಂಗತಿಯನ್ನು ಮಾಡಿದೆ. ವರ್ತಕ ಸ್ನೇಹಿ ಸರ್ಕಾರ ಅಂತೇಳಿ ಕೂಡ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತೋರಿಸಿಕೊಟ್ಟಿದ್ದಾರೆ.